ಹಿಂದೆ ಒಂದು ರಾಜ್ಯಕ್ಕೆ ಒಬ್ಬ ರಾಜ ಇರುತ್ತಿದ್ದ ಹಾಗೂ ಆ ರಾಜ್ಯವನ್ನ ಆಳಲು ಅವನಿಗೆ ಒಂದು ಮಂತ್ರಿಮಂಡಲ ಕೂಡ ಇರುತ್ತಿತ್ತು. ರಾಜ ಸತ್ತರೆ ರಾಜನ ಮಗ ಮುಂದೆ ರಾಜನಾಗುತ್ತಿದ್ದ. ಆದ್ರೆ ಇದು ಪ್ರಜಾಪ್ರಭುತ್ವದ ಕಾಲ. ಇಲ್ಲಿ ಪ್ರಜೆಗಳೇ ಆ ರಾಜ್ಯದ ರಾಜನನ್ನ ಆರಿಸುತ್ತಾರೆ. ಅವನನ್ನ ನಾವು ಮುಖ್ಯಮಂತ್ರಿ ಅಂತ ಕರಿತೀವಿ. ಅವನು ರಾಜ್ಯವನ್ನ ಮುನ್ನಡೆಸಲು ಒಂದು ಮಂತ್ರಿಮಂಡಲವನ್ನ ಕೂಡ ರಚಿಸುತ್ತಾನೆ. ಆದ್ರೆ ರಾಜ್ಯದ ಪ್ರತಿ ಒಂದು ಆಗು ಹೋಗುಗಳಿಗೆ ಮುಖ್ಯಮಂತ್ರಿಯೇ ಕಾರಣವಾಗುತ್ತಾನೆ. ಭಾರತದ ಸ್ವಾತಂತ್ರ್ಯದ ನಂತರ ಭಾರತದ ಪ್ರತಿಯೊಂದು ರಾಜ್ಯಗಳಿಗೆ ಚುನಾಯಿತ ನಂತರ ಆಯಾ ರಾಜ್ಯಗಳಿಗೆ ಒಬ್ಬೊಬ್ಬ ಮುಖ್ಯಮಂತ್ರಿ ಆಗಿರುತ್ತಾರೆ. ಆ ಪರಂಪರೆ ಈಗಲೂ ಕೂಡ ನಡೆದುಕೊಂಡು ಬಂದಿದೆ. ಬನ್ನಿ, ಇವತ್ತು 1947ರಿಂದ ಇಂದಿನವರೆಗೆ ನಮ್ಮ ರಾಜ್ಯವನ್ನ ಆಳಿದ ಆ ಎಲ್ಲ ಮುಖ್ಯಮಂತ್ರಿಗಳ ಮಾಹಿತಿಯನ್ನ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಕೆ ಚೆಂಗಲ್ರಾಯ್ ರೆಡ್ಡಿ. ಹೌದು, ಕ್ಯಾಸಂಬಳ್ಳಿ ಚೆಂಗಲ್ರಾಯ್ ರೆಡ್ಡಿ ಅವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿದ್ದರು. ಅವರು 1947ರಿಂದ 1952ರ ಅವಧಿಯಲ್ಲಿ ಕೇಂದ್ರದಲ್ಲಿ ಮಂತ್ರಿಗಳು, ಮಧ್ಯಪ್ರದೇಶದ ರಾಜ್ಯಪಾಲರು ಕೂಡ ಆಗಿದ್ದರು. ಚೆಂಗಲ್ರಾಯ್ ರೆಡ್ಡಿ ಅವರು ಕೋಲಾರ ಜಿಲ್ಲೆಯ ಕ್ಯಾಸಂಬಳ್ಳಿ ಚೆಂಗಲ್ರಾಯ್ ರೆಡ್ಡಿ ಅವರು ಹಿಂದೆ ಮೈಸೂರು ರಾಜ್ಯದ ಅಂದ್ರೆ ಕರ್ನಾಟಕ ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿಯಾಗಿದ್ದರು. ಅವರು 1947ರಿಂದ 1952ರವರೆಗೆ ಮುಖ್ಯಮಂತ್ರಿಗಳಾಗಿದ್ದರು. ಚೆಂಗಲ್ರಾಯ್ ರೆಡ್ಡಿ ಅವರು ಕೋಲಾರ ಜಿಲ್ಲೆಯ ಕ್ಯಾಸಂಬಳ್ಳಿಯಲ್ಲಿ 1902 ಮೇ 9ರಂದು ಜನಿಸಿದ್ದರು. ಭಾರತಕ್ಕೆ ಸ್ವಾತಂತ್ರ್ಯ ಪ್ರಾಪ್ತವಾದ ಮೇಲೆ ದೇಶಿ ಸಂಸ್ಥಾನಗಳಲ್ಲಿ ಜವಾಬ್ದಾರಿ ಸರ್ಕಾರ ಸ್ಥಾಪನೆಯಾಗಿ ಹೋರಾಟ ಉಗ್ರ ರೂಪಿ ತಾಳಿತ್ತು. ಹೀಗಾಗಿ 1947 ಸೆಪ್ಟೆಂಬರ್ 19ರಂದು ಇವರ ನಾಯಕತ್ವದಲ್ಲಿ ಸತ್ಯಾಗ್ರಹ ಕೂಡ ಆರಂಭವಾಗಿತ್ತು. ಇವರು ಮೈಸೂರಿನ ಪ್ರಥಮ ಮುಖ್ಯಮಂತ್ರಿಗಳಾಗಿ ಸಚಿವ ಸಂಪುಟ ರಚಿಸಿ 1952ರವರೆಗೂ ಅಧಿಕಾರದಲ್ಲಿದ್ದರು. ಮುಂದೆ ಇವರು ರಾಜ್ಯಸಭೆಗೆ ಮತ್ತು ಲೋಕಸಭೆಗೆ ಸದಸ್ಯರಾಗಿದ್ದರು. ಕೆ.ಸಿ. ರೆಡ್ಡಿ ಅವರು 1976 ಫೆಬ್ರವರಿ 27ರಂದು ಬೆಂಗಳೂರಿನಲ್ಲಿ ನಿಧನವಾಗಿದ್ದರು. ಕರ್ನಾಟಕದ ಎರಡನೆಯ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ಇವರ ಅವಧಿ ಮಾರ್ಚ್ 30, 1952ರಿಂದ ಆಗಸ್ಟ್ 19, 1956. ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಕೆಂಗಲ್ ಹನುಮಂತಯ್ಯವರು ಸುಮಾರು 4 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದರು. ಅವರ ಅತಿ ದೊಡ್ಡ ಕೊಡುಗೆ ಏನೆಂದರೆ ವಿಧಾನಸೌಧದ ನಿರ್ಮಾಣ. ಹನುಮಂತಯ್ಯನವರು 1908ರಲ್ಲಿ ಲಕ್ಕಪ್ಪನಹಳ್ಳಿ ಎಂಬ ಚಿಕ್ಕ ಗ್ರಾಮದಲ್ಲಿ ಜನಿಸುತ್ತಾರೆ. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಕಲಾ ಪದವಿ ಪಡೆದು 1932ರಲ್ಲಿ ಪೂನಾದ ಲಾ ಕಾಲೇಜಿನಿಂದ ಕಾನೂನು ಪದವಿಯನ್ನು ಕೂಡ ಪಡೆಯುತ್ತಾರೆ. ನಂತರ ಅವರು ಡಾಕ್ಟರ್ ಪಿ ಟಂಡನ್ ಅವರ ಸಲಹೆಯಂತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಾರೆ. ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರಿತರಾಗಿ ಚಳವಳಿಯಲ್ಲಿ ತೊಡಗಿಕೊಳ್ಳುತ್ತಾರೆ. ಕೆಂಗಲ್ ಹನುಮಂತಯ್ಯರವನ್ನ 9 ಬಾರಿ ಬ್ರಿಟಿಷ್ ಸರ್ಕಾರ ಬಂಧಿಸಿತ್ತು. ರಾಜಕೀಯದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡಿದ್ದ ಅವರನ್ನ 1948ರಲ್ಲಿ ಮೈಸೂರಿನಲ್ಲಿ ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಕ್ಷದ ನಾಯಕರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು ಮತ್ತು ಮೈಸೂರು ರಾಜ್ಯದ ಎರಡನೇ ಮುಖ್ಯಮಂತ್ರಿಯಾಗಿ ಅವರು ಪ್ರಮಾಣ ವಚನ ಕೂಡ ಸ್ವೀಕರಿಸಿದರು. ಅವರ ಅಧಿಕಾರಾವಧಿಯಲ್ಲಿ ಗ್ರಾಮೀಣ ಜನರ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗಿತ್ತು. ಕರ್ನಾಟಕದ ಮೂರನೇ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪ. ಇವರ ಅವಧಿ ಆಗಸ್ಟ್ 19, 1956ರಿಂದ ಅಕ್ಟೋಬರ್ 31, 1956. ಅಂದ್ರೆ ಹೆಚ್ಚು ಕಡಿಮೆ ಕೇವಲ 2 ತಿಂಗಳ ಅವಧಿ ಮಾತ್ರ. ಕಡಿದಾಳ್ ಮಂಜಪ್ಪ ಕರ್ನಾಟಕದ ಮೂರನೇ ಮುಖ್ಯಮಂತ್ರಿಗಳು. ಸ್ವಾತಂತ್ರ್ಯ ಹೋರಾಟಗಾರರು, ವಕೀಲರು, ರಾಜಕೀಯ ಧುರೀಣಿಗಳು ಮತ್ತು ಕಾದಂಬರಿಕಾರರು. ಕಡಿದಾಳ್ ಮಂಜಪ್ಪ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರಗೋಳು ಎಂಬ ಗ್ರಾಮದಲ್ಲಿ 1910 ಜುಲೈ 10ರಂದು ದುಗ್ಗಪ್ಪ ಗೌಡ ಮತ್ತು ಗಂಗಮ್ಮ ದಂಪತಿಗಳಿಗೆ ಮಗನಾಗಿ ಜನಿಸಿದ್ದರು. ಕಡಿದಾಳ ಮಂಜಪ್ಪನವರು 1962ರಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿ ವಕೀಲಿಗಿರಿ ಆರಂಭಿಸಿದರು. ಮಂಜಪ್ಪನವರು ತಮ್ಮ ಖಾಸಗಿ ಮತ್ತು ರಾಜಕೀಯ ಜೀವನದಲ್ಲಿ ಪ್ರಾಮಾಣಿಕತೆ ಮತ್ತು ನಿಷ್ಠಾವಂತರಾಗಿ ಮೆರೆದಿದ್ದರು. ಎಸ್ ನಿಜಲಿಂಗಪ್ಪ. ಇವರ ಅವಧಿ ನವೆಂಬರ್ 1, 1956ರಿಂದ ಮೇ 16, 1958. ಮರು ಅವಧಿ ಜೂನ್ 21, 1962ರಿಂದ ಮೇ 29, 1968. ನಿಜಲಿಂಗಪ್ಪನವರು 1902 ಡಿಸೆಂಬರ್ 10ರಂದು ಜನಿಸಿದ. ತಂದೆ ಅಬ್ಬಲೂರು ಅಡವೆಪ್ಪ, ತಾಯಿ ನೀಲಮ್ಮ. ಬಳ್ಳಾರಿ ಜಿಲ್ಲೆಯ ಹಲುವಾಗಲು ಎಂಬ ಹಳ್ಳಿಯಲ್ಲಿ ತಂದೆ ಒಬ್ಬ ಸಣ್ಣ ವರ್ತಕರಾಗಿದ್ದರು. ತಾಯಿ ಶಿವಭಕ್ತೆ. ಇವರ ಅಣ್ಣ ವೀರಪ್ಪ, ಅಕ್ಕ ಪುಟ್ಟಮ್ಮ. ನಿಜಲಿಂಗಪ್ಪನವರಿಗೆ 6
6 ವರ್ಷ ಆಗಿದ್ದಾಗ ತಂದೆ ತೀರಿಕೊಂಡಿದ್ದರು. ಚಿತ್ರದುರ್ಗ ಜಿಲ್ಲೆಯ ಸಿದ್ದವನಹಳ್ಳಿಯಲ್ಲಿದ್ದ ಚಿಕ್ಕಪ್ಪ ರುದ್ರಪ್ಪನವರ ಆಶ್ರಯದಲ್ಲಿ ನಿಜಲಿಂಗಪ್ಪನವರು ಬೆಳೆಯುತ್ತಾರೆ. ಅಂತೆಯೇ ಅವರು ಸಿದ್ದವನಹಳ್ಳಿ ನಿಜಲಿಂಗಪ್ಪ ಎಂದೇ ಎನಿಸಿಕೊಳ್ಳುತ್ತಾರೆ. ನಿಜಲಿಂಗಪ್ಪನವರು ಸಿದ್ದವನಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ, ದಾವಣಗೆರೆಯಲ್ಲಿ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನ ಪಡೆದು ಚಿತ್ರದುರ್ಗದಲ್ಲಿ ಪ್ರೌಢಶಾಲೆಗೆ ಸೇರುತ್ತಾರೆ. 1924ರಲ್ಲಿ ಸೆಂಟ್ರಲ್ ಕಾಲೇಜಿನಿಂದ ಪದವಿ ಗಳಿಸಿ 1926ರಲ್ಲಿ ಪುಣೆಯ ಲಾ ಕಾಲೇಜಿನಿಂದ LLB ಗಳಿಸಿ ವಕೀಲ ವೃತ್ತಿಯನ್ನ ಆರಂಭಿಸುತ್ತಾರೆ. 1936ರಲ್ಲಿ ನಿಜಲಿಂಗಪ್ಪನವರು ನೇರ ರಾಜಕಾರಣಕ್ಕೆ ಇಳಿಯುತ್ತಾರೆ. ಆ ವರ್ಷ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗುತ್ತಾರೆ. ಹಲವು ಸತ್ಯಾಗ್ರಹಗಳಲ್ಲಿ ಭಾಗವಹಿಸಿ ಅನೇಕ ಸಲ ಕಾರಾಗೃಹವಾಸವನ್ನು ಮಾಡುತ್ತಾರೆ. ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಾರೆ. ಸರಳತೆ ಮತ್ತು ಪ್ರಾಮಾಣಿಕತೆಯಿಂದ ಸಾಮಾನ್ಯ ಬಾಳ್ವೆ ನಡೆಸಿದ ನಿಜಲಿಂಗಪ್ಪನವರು ಆಗಸ್ಟ್ 2, 2000 ಈ ಲೋಕವನ್ನ ತ್ಯಜಿಸಿದ್ದರು. BD ಜತ್ತಿ ಇವರ ಅವಧಿ ಮೇ 16, 1958ರಿಂದ ಮಾರ್ಚ್ 9, 1962. ಬಸಪ್ಪ ದಾಸಪ್ಪ ಜತ್ತಿ ಭಾರತದ ಉಪಾಧ್ಯಕ್ಷರಾಗಿ, ಹಲವು ರಾಜ್ಯಗಳ ರಾಜ್ಯಪಾಲರಾಗಿ ಮತ್ತು ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಬಸಪ್ಪ ದಾನಪ್ಪ ಜತ್ತಿ ಅವರು 1912 ಸೆಪ್ಟೆಂಬರ್ 10ರಂದು ಬಿಜಾಪುರ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಜನಿಸುತ್ತಾರೆ. ತಂದೆ ದಾಸಪ್ಪ ಜತ್ತಿ, ತಾಯಿ ಭಾಗವ್ವ. ದಾಸಪ್ಪ ಜತ್ತಿ ಒಬ್ಬ ವ್ಯಾಪಾರಿಯಾಗಿದ್ದರು. ಅವರ ವೀರೇಂದ್ರ ಪಾಟೀಲ್ ಇವರ ಅವಧಿ ಮೇ 29, 1968ರಿಂದ ಮಾರ್ಚ್ 18, 1971. ಇವರ ಮರು ಅವಧಿ ನವೆಂಬರ್ 30, 1989ರಿಂದ ಅಕ್ಟೋಬರ್ 10, 1990ರವರೆಗೂ ಆಗಿತ್ತು. ವೀರೇಂದ್ರ ಪಾಟೀಲ್ ಅವರು ಗುಲ್ಬರ್ಗ ಜಿಲ್ಲೆಯ ಚಿಂಚೋಳಿಯಲ್ಲಿ 1924 ಫೆಬ್ರವರಿ 6ರಂದು ಜನಿಸುತ್ತಾರೆ. ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಇವರು ನ್ಯಾಯಶಾಸ್ತ್ರ ಪದವೀಧರರಾಗಿ 1947ರಲ್ಲಿ ವಕೀಲ ವೃತ್ತಿಯನ್ನು ಕೂಡ ಆರಂಭಿಸುತ್ತಾರೆ. ವೀರೇಂದ್ರ ಪಾಟೀಲ್ ಅವರು ಸ್ವಲ್ಪ ಕಾಲದಲ್ಲಿ ವಕೀಲ ವೃತ್ತಿ ತ್ಯಜಿಸಿ ರಜಾಕಾರ್ ವಿರೋಧಿ ಆಂದೋಲನದಲ್ಲಿ ಭಾಗವಹಿಸುತ್ತಾರೆ. ಹೈದರಾಬಾದಿನ ವಿಮೋಚನೆಗಾಗಿ ಕೇಂದ್ರ ಸರ್ಕಾರ ನಡೆಸಿದ ಪೊಲೀಸ್ ಕಾರ್ಯಾಚರಣೆಯ ನಂತರ ಪೂರ್ಣ ಅವಧಿಗೆ ಕಾಂಗ್ರೆಸ್ ಕಾರ್ಯಕರ್ತರಾಗುತ್ತಾರೆ. ಭಾಷಾವಾರು ರಾಜ್ಯ ಪುನರ್ರಚನೆಯ ಕಾಲದಲ್ಲಿಯೂ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. 1950ರಲ್ಲಿ ಮತ್ತೆ ವಕೀಲ ವೃತ್ತಿಯನ್ನ ತೊಡಗಿಕೊಂಡು 1955ರಲ್ಲಿ ಕಾಂಗ್ರೆಸ್ ಸಂಸ್ಥೆಯನ್ನ ಭದ್ರಗೊಳಿಸುವುದಕ್ಕಾಗಿ ಮತ್ತೆ ಅವರು ಅದನ್ನ ಬಿಡುತ್ತಾರೆ. ಹೈದರಾಬಾದ್ ರಾಜ್ಯದ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಆಲಂದ್ ಚುನಾವಣಾ ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧಿಸಿ ಆಯ್ಕೆ ಹೊಂದುತ್ತಾರೆ. 1977ರಲ್ಲಿ ಕಾಂಗ್ರೆಸ್ ಮತ್ತು ಇತರ ಕೆಲವು ವಿರೋಧಿ ಪಕ್ಷಗಳು ಸೇರಿ ಜನತಾ ಪಕ್ಷವನ್ನು ಆರಂಭಿಸಿದಾಗ ಇವರು ಆ ಪಕ್ಷವನ್ನು ಕೂಡ ಸೇರಿದ್ದರು. ಸ್ವಲ್ಪ ಕಾಲ ನಂತರ ಪ್ರಾದೇಶಿಕ ಘಟಕದ ಅಧ್ಯಕ್ಷರು ಕೂಡ ಆಗಿದ್ದರು. 1978ರಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಲೋಕಸಭೆಗೆ ನಡೆದ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರ ವಿರುದ್ಧ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕೂಡ ಇವರು ಸ್ಪರ್ಧಿಸಿ ಸೋಲನ್ನಪ್ಪುತ್ತಾರೆ. 1979ರಲ್ಲಿ ಅವರು ಜನತಾ ಪಕ್ಷ ಸದಸ್ಯಕ್ಕೆ ರಾಜೀನಾಮೆ ನೀಡಿ ಇಂದಿರಾ ನೇತೃತ್ವದ ಪಕ್ಷವನ್ನ ಸೇರುತ್ತಾರೆ. 1980ರಲ್ಲಿ ಲೋಕಸಭೆಗೆ ನಡೆದ ಚುನಾವಣೆಯಲ್ಲಿ ಈ ಪಕ್ಷದ ಸದಸ್ಯರಾಗಿ ಸ್ಪರ್ಧಿಸಿ ಗೆಲ್ಲುತ್ತಾರೆ. ಇಂದಿರಾ ಗಾಂಧಿಯವರ ಸರ್ಕಾರದಲ್ಲಿ ಸಂಪುಟ ಸಚಿವರಾಗುತ್ತಾರೆ. ಮುಂದೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿ 1989ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ 224 ಸ್ಥಾನಗಳಲ್ಲಿ 179 ಸ್ಥಾನಗಳ ಬಲಾಢ್ಯ ಬಹುಮತ ಗಳಿಸುವಂತೆ ಮಾಡುವುದರಲ್ಲಿ ಯಶಸ್ವಿಯಾಗುತ್ತಾರೆ. ಮತ್ತೊಮ್ಮೆ ಅವರು ಮುಖ್ಯಮಂತ್ರಿಯಾಗುತ್ತಾರೆ. ವೀರೇಂದ್ರ ಪಾಟೀಲ್ ಅವರು 1997 ಮಾರ್ಚ್ 14ರಂದು ನಿಧನರಾಗಿದ್ದರು. ಡಿ ದೇವರಾಜ್ ಅರಸ್ ಇವರ ಅವಧಿ ಮಾರ್ಚ್ 20, 1972ರಿಂದ ಡಿಸೆಂಬರ್ 31, 1977. ಮರು ಅವಧಿ ಫೆಬ್ರವರಿ 28, 1978ರಿಂದ ಜನವರಿ 7, 1990 ಆಗಿತ್ತು. 1980 ಆಗಿತ್ತು. ದೇವರಾಜ್ ಅರಸ್ ಅವರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿಯಲ್ಲಿ 1915ರ ಆಗಸ್ಟ್ 20ರಂದು ಜನಿಸುತ್ತಾರೆ. ಇವರು ಮೈಸೂರು ವಿಶ್ವವಿದ್ಯಾಲಯ ವಿಜ್ಞಾನ ಪದವಿ ಪಡೆದವರಾದರೂ ವಿದ್ಯಾಭ್ಯಾಸ ಮುಗಿದ ಮೇಲೆ ತಮ್ಮ ಹಳ್ಳಿಯಲ್ಲಿ ವ್ಯವಸಾಯಕ್ಕೆ ನಿರತರಾಗುತ್ತಾರೆ. ಜೊತೆಗೆ ಇವರಿಗೆ ರಾಜಕಾರಣದಲ್ಲಿಯೂ ಆಸಕ್ತಿ ಮೂಡುತ್ತದೆ. ದೇವರಾಜ್ ಅರಸು ಮೈಸೂರು ಸಂಸ್ಥಾನದ ಪ್ರಜಾಪ್ರತಿನಿಧಿ ಸಭೆಯಲ್ಲಿ 1941ರಿಂದ 48ರವರೆಗೆ ಸದಸ್ಯರಾಗಿದ್ದರು. 1942ರಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಭಾರತದಾದ್ಯಂತ ನಡೆದ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಚಳವಳಿಯಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದರು. ದೇವರಾಜ ಅರಸರು ಸ್ವತಂತ್ರ ಭಾರತದಲ್ಲಿ ನಡೆದ ಪ್ರಥಮ ಮಹಾ ಚುನಾವಣೆಯಲ್ಲಿ ಹುಣಸೂರು ಕ್ಷೇತ್ರದಿಂದ ರಾಜ್ಯ ವಿಧಾನಸಭೆಗೆ ಆಯ್ಕೆ ಹೊಂದುತ್ತಾರೆ. 1956ರಲ್ಲಿ ಭೌಗೋಳಿಕವಾಗಿ ಕರ್ನಾಟಕ ಏಕೀಕರಣ
ಆಯಿತಾದರೂ ಅದು ಮಾನಸಿಕವಾಗಿ ಪೂರ್ಣವಾಗಿರಲಿಲ್ಲ. ದೇವರಾಜ ಅರಸು ಅವರು ಅದನ್ನ ಸಾಧಿಸಿದ್ದರು. ರಾಜ್ಯಕ್ಕೆ ಕರ್ನಾಟಕವೆಂದು ಪುನರ್ನಾಮಕರಣ ಮಾಡಿದ್ದು ಈ ನಿಟ್ಟಿನಲ್ಲಿ ಅರಸು ಅವರ ಪ್ರಮುಖ ಸಾಧನೆ ಆಗಿದೆ. ಜನತಾ ಪಕ್ಷದ ಪರವಾಗಿ ಬಿರುಗಾಳಿ ಇದ್ದರೂ ಕರ್ನಾಟಕದಲ್ಲಿ ದೇವರಾಜ ಅರಸರ ಪ್ರಭಾವ ಕಾಂಗ್ರೆಸ್ಗೆ ಬಲವಾದ ಕೋಟೆಯಾಗಿತ್ತು. 1978ರಲ್ಲಿ ದೇವರಾಜ ಅರಸು ಎರಡನೇ ಬಾರಿ ಮುಖ್ಯಮಂತ್ರಿ ಆಗುತ್ತಾರೆ. 1979ರಲ್ಲಿ ಇಂದಿರಾ ಗಾಂಧಿ ಅವರೊಂದಿಗೆ ಭಿನ್ನಾಭಿಪ್ರಾಯದಿಂದ ಅವರು ಕಾಂಗ್ರೆಸ್ ಅನ್ನ ತೊರೆಯಬೇಕಾಗುತ್ತದೆ. ದೇವರಾಜ ಅರಸು ಅವರು 1982 ಜೂನ್ 6ರಂದು ಈ ಲೋಕವನ್ನ ತ್ಯಜಿಸಿದ್ದರು. ಗುಂಡೂರಾವ್ ಇವರ ಅವಧಿ ಮಾರ್ಚ್ 20, 1972, 1972ರಿಂದ ಡಿಸೆಂಬರ್ 31, 1977, ಮರು ಅವಧಿ ಫೆಬ್ರವರಿ 28, 1978ರಿಂದ ಜನವರಿ 7, 1980 ಆಗಿತ್ತು. ಗುಂಡೂರಾವ್ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಕುಶಾಲನಗರದಲ್ಲಿ 1937ರ ಏಪ್ರಿಲ್ 8ರಂದು ಜನಿಸುತ್ತಾರೆ. ತಂದೆ ಕೆ ರಾಮರಾವ್ ಶಾಲಾ ಶಿಕ್ಷಕರಾಗಿದ್ದರು. ತಾಯಿ ಚೆನ್ನಮ್ಮ. ಗುಂಡೂರಾವ್ ಅವರು ಓದಿದ್ದು ಇಂಟರ್ ತನಕ ಮಾತ್ರ. ಆರಂಭದಲ್ಲಿ ಖಾಸಗಿ ಬಸ್ಸಿನ ಏಜೆಂಟರಾಗಿದ್ದರು. ಪ್ರಾರಂಭದಿಂದಲೂ ಜನಪ್ರಿಯ ವ್ಯಕ್ತಿತ್ವ ರೂಪಿಸಿಕೊಂಡಿದ್ದ ಗುಂಡೂರಾವ್ ತಮ್ಮ 24ನೇ ವಯಸ್ಸಿನಲ್ಲಿ ಕುಶಾಲನಗರ ಪುರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಯುವ ಪಡೆಯನ್ನ ಗೆಲ್ಲಿಸಿ ಪುರಸಭೆಯನ್ನ ಕೈವಶ ಮಾಡಿಕೊಂಡಿದ್ದರು. 9 ವರ್ಷಗಳ ಕಾಲ ಪುರಸಭೆಯ ಅಧ್ಯಕ್ಷರಾಗಿದ್ದರು. ಗುಂಡೂರಾಯರು 1965ರಲ್ಲಿ ಕೊಡಗು ಜಿಲ್ಲೆ ಕಾಂಗ್ರೆಸ್ ಸದಸ್ಯರಾಗಿರುತ್ತಾರೆ. 1980ರಲ್ಲಿ ದೇವರಾಜ ಅರಸು ಸರ್ಕಾರ ರಾಜೀನಾಮೆ ನೀಡಿ ಜನವರಿ 12ರಂದು ಗುಂಡೂರಾವ್ ಅತಿ ಕಿರಿಯ ವಯಸ್ಸಿನ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದರು. ಇಂದಿರಾ ಗಾಂಧಿ ನಿಧನ ನಂತರ ರಾಜೀವ್ ಗಾಂಧಿಯಿಂದ ದೂರ ಇಡಲ್ಪಟ್ಟಿದ್ದ ಗುಂಡೂರಾವ್ ಸ್ವಲ್ಪ ಕಾಲ ಕಾಂಗ್ರೆಸ್ ಇಂದ ದೂರ ಇದ್ದರು. 1989ರಲ್ಲಿ ಪುನಃ ರಾಜೀವ್ ಗಾಂಧಿ ಮನವೊಲಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದರು. ಹುರುಪು, ಹುಮ್ಮಸ್ಸು, ಉತ್ಸಾಹಗಳಿಂದ ಜೀವನ ಸಾಧಿಸಿದ ಗುಂಡೂರಾವ್ ಕೆಲವು ಕಾಲ ರಕ್ತ ಕ್ಯಾನ್ಸರ್ ನಿಂದ ಬಳಲಿ ಲಂಡನ್ ನಲ್ಲಿ ಚಿಕಿತ್ಸೆ ಪಡೆದಿದ್ದರು. ಗುಂಡೂರಾವ್ ಅವರು 1993 ಆಗಸ್ಟ್ 22ರಂದು ನಿಧನವಾಗಿದ್ದರು. ರಾಮಕೃಷ್ಣ ಹೆಗಡೆ ಇವರ ಅವಧಿ ಜನವರಿ 10, 1983ರಿಂದ ಡಿಸೆಂಬರ್ 29, 1984. ನಂತರ ಮತ್ತೆ ಮಾರ್ಚ್ 8, 1985ರಿಂದ ಫೆಬ್ರವರಿ 13, 1986. ಮತ್ತೊಂದು ಅವಧಿ ಫೆಬ್ರವರಿ 16, 1986ರಿಂದ ಆಗಸ್ಟ್ 10, 1988. ರಾಮಕೃಷ್ಣ ಹೆಗಡೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ದೊಡ್ಡಮನೆ ಗ್ರಾಮದಲ್ಲಿ 1926ರ ಆಗಸ್ಟ್ 29ರಂದು ಮಹಾಬಲೇಶ್ವರ ಹೆಗಡೆ ಮತ್ತು ಸರಸ್ವತಿ ಹೆಗಡೆ ದಂಪತಿಗಳಿಗೆ ಮಗನಾಗಿ ಜನಿಸುತ್ತಾರೆ. ಇವರದು ಕೃಷಿಕ ಕುಟುಂಬ. ಹೆಗಡೆ ಕಾಶಿ ವಿದ್ಯಾಪೀಠ, ಬನಾರಸ್ ಮತ್ತು ಲಕ್ನೋ ವಿಶ್ವವಿದ್ಯಾಲಯಗಳಲ್ಲಿ ಓದಿ ನ್ಯಾಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಕೂಡ ಪಡೆದಿದ್ದಾರೆ. 1942ರ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಸೆರೆವಾಸವನ್ನ ಕೂಡ ಅನುಭವಿಸಿದ ಹೆಗಡೆ ಅವರು ತಮ್ಮ 20ನ ವಯಸ್ಸಿನಲ್ಲಿ ಕರ್ನಾಟಕದಲ್ಲಿ ರೈತ ಚಳವಳಿಯ ರೂವಾರಿಯಾಗಿದ್ದರು. 1957ರಲ್ಲಿ ಮೊದಲ ಬಾರಿಗೆ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ. ನಿಜಲಿಂಗಪ್ಪ ಮತ್ತು ವೀರೇಂದ್ರ ಪಾಟೀಲರ ಮಂತ್ರಿಮಂಡಲದಲ್ಲಿ ವಿವಿಧ ಖಾತೆಗಳನ್ನು ನಿರ್ವಹಿಸಿ ಜನಪ್ರಿಯರಾಗಿದ್ದ ಹೆಗಡೆ ಮುಂದೆ ಇಂದಿರಾ ಗಾಂಧಿಯವರು 1975ರಲ್ಲಿ ರಾಷ್ಟ್ರದ ಮೇಲೆ ಹೇರಿದ ತುರ್ತು ಪರಿಸ್ಥಿತಿಯನ್ನ ವಿರೋಧಿಸಿದ್ದಕ್ಕಾಗಿ ಜೈಲುವಾಸಕ್ಕೆ ತಳ್ಳಲ್ಪಟ್ಟಿದ್ದರು. ಜೈಲಿನಿಂದ ಹೊರಬಂದು ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ನಿರ್ಮಾಣಗೊಂಡ ಜನತಾ ಪಕ್ಷವನ್ನ ಸೇರುತ್ತಾರೆ. 1983ರಲ್ಲಿ ಭಾರತೀಯ ಜನತಾ ಪಕ್ಷದ 18 ಶಾಸಕರ ಬೆಂಬಲದೊಂದಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೆಗಡೆ ಅವರು ಕರ್ನಾಟಕ ರಾಜ್ಯದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗುತ್ತಾರೆ. ರಾಮಕೃಷ್ಣ ಹೆಗಡೆ ಅವರು 2004 ಜನವರಿ 12ರಂದು ನಿಧನರಾಗಿದ್ದರು. ಎಸ್.ಆರ್. ಬೊಮ್ಮಾಯಿ ಇವರ ಅವಧಿ ಆಗಸ್ಟ್ 13, 1988ರಿಂದ ಏಪ್ರಿಲ್ 21, 1989 ಆಗಿತ್ತು. ಎಸ್.ಆರ್. ಬೊಮ್ಮಾಯಿ ಸೋಮಪ್ಪ ರಾಯಪ್ಪ ಬೊಮ್ಮಾಯಿ ಅವರು ಜೂನ್ 6, 1924, 1924ರಂದು ಅಂದಿನ ಧಾರವಾಡ ಜಿಲ್ಲೆ ಅಂದ್ರೆ ಈಗಿನ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಕಾರಡಿಯಲ್ಲಿ ಹುಟ್ಟಿದ್ದರು. ಹುಬ್ಬಳ್ಳಿ ಗ್ರಾಮಾಂತರ ಕ್ಷೇತ್ರದಿಂದ ಹಲವು ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಬೊಮ್ಮಾಯಿ ಅವರು ಕರ್ನಾಟಕದ ಏಕೀಕರಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದರು. ಬೊಮ್ಮಾಯಿ ಅವರು ಕಾಲೇಜು ದಿನಗಳಿಂದಲೇ ಕ್ರಾಂತಿಕಾರ ವಿನೂತನ ರಾಜಕೀಯ ಸಿದ್ಧಾಂತ ಹೊಂದಿದ್ದವರಾಗಿದ್ದರು. 1985ರಲ್ಲಿ ಜನತಾ ಪಕ್ಷದಿಂದ ಆಯ್ಕೆಯಾದ ಎಸ್.ಆರ್. ಬೊಮ್ಮಾಯಿ ಅವರು ರಾಜ್ಯದ 11ನೇ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದರು.
ಎಸ್ ಬಂಗಾರಪ್ಪ. ಅಕ್ಟೋಬರ್ 17, 1990ರಿಂದ ನವೆಂಬರ್ 19, 1992. ಅಕ್ಟೋಬರ್ 26, 1933ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಗಬಟೂರು ಗ್ರಾಮದಲ್ಲಿ ಇವರ ಜನನವಾಗುತ್ತದೆ. ಸಾರೆಕೊಪ್ಪ ಬಂಗಾರಪ್ಪ ಅವರು ಕಲಾ ಪದವಿ ಮತ್ತು ಕಾನೂನು ಪದವಿಯನ್ನ ಹೊಂದಿದ್ದರು. ಅವರು ಸಮಾಜ ವಿಜ್ಞಾನದಲ್ಲಿ ಡಿಪ್ಲೊಮಾ ಕೂಡ ಮಾಡಿದ್ದರು. ಅವರು ಸಮಾಜವಾದಿ ನಾಯಕ ಶಾಂತವೇರಿ ಗೋಪಾಲಗೌಡರ ಶಿಷ್ಯರಾಗಿ ರಾಜಕೀಯನ ಪ್ರವೇಶಿಸುತ್ತಾರೆ. ಸಾರೆಕೊಪ್ಪ ಬಂಗಾರಪ್ಪ ಅವರು ತಮ್ಮ ಹುಚ್ಚಾಟಿಕೆಗೆ ತಕ್ಕಂತೆ ಪಕ್ಷಗಳನ್ನ ಜಂಪ್ ಮಾಡುವುದರಿಂದ ರಾಜಕೀಯ ಪಕ್ಷಗಳ ಬಗೆಗಿನ ಅವರ ನಿಷ್ಠೆಯನ್ನ ಹೆಚ್ಚಾಗಿ ಜನರು ಪ್ರಶ್ನಿಸುತ್ತಿದ್ದರು. ಆದಾಗ್ಯೂ ಅವರು ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದಾಗ ಅವರ ಆದರ್ಶಗಳು ಮತ್ತು ಅವರ ಉತ್ಸಾಹವು ಅವರಿಗೆ ಅನೇಕ ನಿಷ್ಠಾವಂತ ಅಭಿಮಾನಿಗಳನ್ನ ಗಳಿಸಿತ್ತು. ರಾಜಕೀಯ ಜಗತ್ತಿನಲ್ಲಿ ಅವರ ಮೊದಲ ಹೆಜ್ಜೆ 1967ರ ಚುನಾವಣೆಯಲ್ಲಿ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿದ್ದರು. ಬಂಗಾರಪ್ಪ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಭಾರತೀಯ ಜನತಾ ಪಕ್ಷ, ಜನತಾದಳ, ಸಮಾಜವಾದಿ ಪಕ್ಷ ಹೀಗೆ ಅವರು ಹಲವಾರು ಪಕ್ಷಗಳೊಂದಿಗೆ ಗುರುತಿಸಲ್ಪಟ್ಟಿದ್ದರು. ಎಷ್ಟೇ ಪಕ್ಷ ಬದಲಾಯಿಸಿದರೂ ಅವರು ಚುನಾವಣೆಯಲ್ಲಿ ಮಾತ್ರ ಗೆಲುವನ್ನು ಸಾಧಿಸುತ್ತಿದ್ದರು. ಒಬ್ಬ ಪ್ರೀತಿಯ ರಾಜಕಾರಣಿಯಾಗಿದ್ದ ಬಂಗಾರಪ್ಪ ನಿಯಮಿತವಾಗಿ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು. ಬ್ಯಾಡ್ಮಿಂಟನ್ ಕ್ರೀಡೆಯ ಮೇಲಿನ ಅವರ ಪ್ರೀತಿಯನ್ನ ಮೆಚ್ಚಲಾಗಿತ್ತು ಮತ್ತು ಶ್ಲಾಘಿಸಲಾಗಿತ್ತು. ಡಿಸೆಂಬರ್ 26, 2011ರಂದು ಅವರು ನಿಧನ ಹೊಂದಿದ್ದರು. ವೀರಪ್ಪ ಮೊಯ್ಲಿ. ಇವರ ಅವಧಿ ನವೆಂಬರ್ 19, 1992ರಿಂದ ಡಿಸೆಂಬರ್ 11, 1994. ವೀರಪ್ಪ ಮೊಯ್ಲಿ ಅವರು 1940 ಜನವರಿ 12ರಂದು ಜನಿಸುತ್ತಾರೆ. ತಾಯಿ ಪೂವಮ್ಮ ಮತ್ತು ತಂದೆ ತಮ್ಮಯ್ಯ ಮೊಯ್ಲಿ ಅವರು. ಮೊಯ್ಲಿ ಅವರು ತಮ್ಮ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನ ಮೂಡುಬಿದಿರೆಯಲ್ಲಿ ಪೂರೈಸಿ ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಯನ ಪೂರೈಸಿ ಪದವಿಯನ್ನ ಪಡೆದಿದ್ದರು. ಕರ್ನಾಟಕ ಸರ್ಕಾರದ ಮೀನುಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡಿ ನಂತರ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಬೆಂಗಳೂರಿನ ಸರ್ಕಾರಿ ಕಾನೂನು ಕಾಲೇಜಿನಿಂದ LLB ಪದವಿಯನ್ನ ಕೂಡ ಪಡೆದಿದ್ದರು. ಕಾರ್ಕಳ ಹಾಗೂ ಮಂಗಳೂರಿನಲ್ಲಿ ವಕೀಲಿ ವೃತ್ತಿ ಆರಂಭಿಸಿ ಮೊಯ್ಲಿ ಅವರು ನಂತರ ಬೆಂಗಳೂರಿನಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯವಾದಿಗಳಾಗಿ ಮುಂದುವರೆದಿದ್ದರು. 1968ರಲ್ಲಿ ಮೊಯ್ಲಿ ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ 1969ರಲ್ಲಿ ಕಿಸಾನ್ ಸಭಾ ಸ್ಥಾಪಿಸಿದರು. 1972ರಿಂದ 1999ರವರೆಗೆ ಮೊಯ್ಲಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು. HD ದೇವೇಗೌಡ. ಇವರ ಅವಧಿ ಡಿಸೆಂಬರ್ 11, 1994ರಿಂದ ಮೇ 31, 1996. ಹರದನಹಳ್ಳಿ ದೊಡ್ಡೇಗೌಡ. ದೇವೇಗೌಡ 1933ರ ಮೇ 18ರಂದು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ಜನಿಸುತ್ತಾರೆ. ತಂದೆ ದೊಡ್ಡೇಗೌಡ, ತಾಯಿ ದೇವಮ್ಮ. ಇವರದ್ದು ಅತಿ ಸಾಮಾನ್ಯ ಕೃಷಿಕರ ಕುಟುಂಬ. ಆ ಬಗ್ಗೆ ಈಗಲೂ ದೇವೇಗೌಡರಿಗೆ ಸ್ವಾಭಿಮಾನ ಇದೆ. ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ವಿದ್ಯಾಭ್ಯಾಸ ಮಾಡುತ್ತಾರೆ. ರಾಜಕಾರಣಕ್ಕೆ ಧುಮುಕುವ ಮೊದಲು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ವೃತ್ತಿಯನ್ನ ಮಾಡುತ್ತಿದ್ದರು. ದೇವೇಗೌಡರು ಹಾಸನ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ರಾಜಕಾರಣಿ AG ರಾಮಚಂದ್ರ ಅವರಿಂದ ರಾಜಕೀಯ ದೀಕ್ಷೆಯನ್ನ ಪಡೆಯುತ್ತಾರೆ. 28ರ ಹರೆಯದ ದೇವೇಗೌಡ ಅವರು 1962ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ವಿಧಾನಸಭೆಯನ್ನ ಪ್ರವೇಶ ಮಾಡುತ್ತಾರೆ. ದೇವೇಗೌಡರು ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದ ಜನತಾ ಕ್ರಾಂತಿರಂಗ ಸರ್ಕಾರದಲ್ಲಿ ವಿಧಾನಸಭೆಯಲ್ಲಿ ನೀರಾವರಿ ಹಾಗೂ ಲೋಕೋಪಯೋಗಿ ಸಚಿವರಾಗಿ ಗಮನಾರ್ಹ ಸೇವೆಯನ್ನ ಸಲ್ಲಿಸಿದ್ದರು. ಹೆಗಡೆ ಅವರೊಂದಿಗೆ ಹಲವಾರು ಭಿನ್ನಾಭಿಪ್ರಾಯ ನೆರಳಲ್ಲಿ 1987ರಲ್ಲಿ ನೀರಾವರಿಗೆ ಸಾಕಷ್ಟು ಹಣ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಸಚಿವ ಹುದ್ದೆಗೆ ರಾಜೀನಾಮೆಯನ್ನು ಕೂಡ ನೀಡಿದ್ದರು. ದೇವೇಗೌಡರು 1991ರಲ್ಲಿ ಹಾಸನ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದರು. ರಾಜ್ಯದಲ್ಲಿ 2 ಬಾರಿ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದರು. 1994ರಲ್ಲಿ ಜನತಾ ದಳದ ಅಧ್ಯಕ್ಷರಾಗಿ ಆ ಬಾರಿ ಜನತಾ ದಳ ಮತ್ತೆ ಅಧಿಕಾರಕ್ಕೆ ಬಂದು ಡಿಸೆಂಬರ್ 11, 1994ರಂದು ಜನತಾ ದಳದ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿ ಕರ್ನಾಟಕದ 14ನೇ ಮುಖ್ಯಮಂತ್ರಿಯಾಗಿದ್ದರು. ಆಮೇಲೆ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಭಾರಿ ಬಹುಮತದೊಂದಿಗೆ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ. ಕನಕಪುರ ಕ್ಷೇತ್ರದಿಂದಲೂ ಮರು ಚುನಾವಣೆಯಲ್ಲಿ ಲೋಕಸಭೆಗೆ ಆಯ್ಕೆಯಾಗುತ್ತಾರೆ. 1996ರಿಂದ 1997ರ ಅಲ್ಪಾವಧಿಗೆ ಅವರು ಪ್ರಧಾನಮಂತ್ರಿ ಕೂಡ ಆಗಿದ್ದರು. JH ಪಟೇಲ್. ಇವರು ಮೇ 31, 1996ರಿಂದ ಅಕ್ಟೋಬರ್ 7, 1999ರವರೆಗೆ ಮುಖ್ಯಮಂತ್ರಿಗಳಾಗಿದ್ದರು. ಜಯದೇವಪ್ಪ ಹಾಲಪ್ಪ ಪಟೇಲ್. ಇವರು 1930 ಅಕ್ಟೋಬರ್ 1ರಂದು ದಾವಣಗೆರೆ ಜಿಲ್ಲೆಯ ಕಾರಿಗನೂರಿನಲ್ಲಿ ಜನಿಸುತ್ತಾರೆ. ಅವರು ಕಾನೂನಿನಲ್ಲಿ ಪದವೀಧರರಾಗಿದ್ದರು. JH ಪಟೇಲ್ ಅವರು ಸರ್ವಮಂಗಳ ಅವರನ್ನ ವಿವಾಹ ಕೂಡ ಆಗಿದ್ದರು. JH ಪಟೇಲ್ ಅವರು 1947ರಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಜೈಲನ್ನು ಕೂಡ ಸೇರಿದ್ದರು. JH ಪಟೇಲ್ ಅವರು 1970
1978ರಲ್ಲಿ ಚನ್ನಗಿರಿ ಕ್ಷೇತ್ರದಿಂದ ಕರ್ನಾಟಕ ವಿಧಾನಸಭೆಗೆ ಮೊದಲ ಬಾರಿಗೆ ಆಯ್ಕೆಯಾಗುತ್ತಾರೆ. 1983ರಲ್ಲಿ ಎರಡನೇ ಬಾರಿಗೆ ಆಯ್ಕೆಯಾಗುತ್ತಾರೆ. ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದ ಜನತಾ ಪಕ್ಷದ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿಯಾಗಿ ಸೇವೆಯನ್ನು ಕೂಡ ಸಲ್ಲಿಸಿದರು. ಪಟೇಲ್ ಅವರು ಎಸ್.ಆರ್. ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು. 1996ರಲ್ಲಿ ದೇವೇಗೌಡ ನೇತೃತ್ವದ ಜನತಾ ದಳವು ಮತ್ತೆ ಅಧಿಕಾರಕ್ಕೆ ಬಂದಾಗ ಉಪಮುಖ್ಯಮಂತ್ರಿ ಕೂಡ ಆಗಿದ್ದರು. ಪಟೇಲರ ಸರ್ಕಾರದಲ್ಲಿ ರಾಜ್ಯದಲ್ಲಿ 7 ಹೊಸ ಜಿಲ್ಲೆಗಳು ಕೂಡ ರಚನೆಯಾಗಿದ್ದವು. ಡಿಸೆಂಬರ್ 12, 2000 ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಪಟೇಲರು ನಿಧನ ಹೊಂದಿದ್ದರು. ಎಸ್.ಎಂ. ಕೃಷ್ಣ ಅಕ್ಟೋಬರ್ 11, 1999ರಿಂದ ಮೇ 28, 2004 ಇವರ ಅವಧಿಯಾಗಿತ್ತು. ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅವರು 1932 ಮೇ 1 ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ಜನಿಸುತ್ತಾರೆ. ತಂದೆ ಎಸ್.ಸಿ. ಮಲ್ಲಯ್ಯ ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆ, ಮೈಸೂರಿನ ಹೈಸ್ಕೂಲ್ಗಳಲ್ಲಿ ಓದಿ ಮಹಾರಾಜ ಕಾಲೇಜಿನಲ್ಲಿ ಕಲಾ ಪದವಿಯನ್ನ ಕೃಷ್ಣ ಪೂರ್ಣಗೊಳಿಸಿದರು. ಬೆಂಗಳೂರಿನ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆಯುತ್ತಾರೆ. ಅಮೆರಿಕದ ಡಲ್ಲಾಸ್ ನಲ್ಲಿ ದಕ್ಷಿಣ ಮೆಥೋಡಿಸ್ಟ್ ವಿಶ್ವವಿದ್ಯಾಲಯ ಮತ್ತು ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯದಿಂದ ಕಾನೂನು ಶಾಲೆಗಳಲ್ಲಿ ವಿದ್ಯಾರ್ಥಿ ವೇತನ ಪಡೆದು ಕಾನೂನು ವ್ಯಾಸಂಗವನ್ನ ಕೂಡ ಮಾಡುತ್ತಾರೆ. ಎಸ್.ಎಂ. ಕೃಷ್ಣ ಅವರು ಭಾರತಕ್ಕೆ ಮರಳಿದ ನಂತರ 1962ರಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ. 1968ರಲ್ಲಿ ಕೃಷ್ಣ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಪ್ರಜಾ ಸಮಾಜವಾದಿ ಪಕ್ಷದ ಸದಸ್ಯರ ನಡುವಿನ ಸಮನ್ವಯದಲ್ಲಿ ಎಸ್.ಎಂ. ಕೃಷ್ಣ ಅವರು 1999ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗುತ್ತಾರೆ. ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷವನ್ನ ಗೆಲುವಿನತ್ತ ಮುನ್ನಡೆಸಿ 2000ವರೆಗೆ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು. ಕೃಷ್ಣ ಅವರು ಕೆಲಕಾಲ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದರು. ಇವರು ಹೆಚ್ಚಾಗಿ ಶೈಕ್ಷಣಿಕ, ತಾಂತ್ರಿಕ ಮತ್ತು ಐಟಿ ಉದ್ಯಮ ಮುಂತಾದ ಕ್ಷೇತ್ರಗಳಲ್ಲಿ ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಅಪರಿಮಿತವಾಗಿದೆ. ಧರಮ್ ಸಿಂಗ್ ಮೇ 28, 2004ರಿಂದ ಜನವರಿ 28, 2006. 1936 ಡಿಸೆಂಬರ್ 25 ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನೆಲೋಗಿಯಲ್ಲಿ ಜನಿಸಿದ ಧರಮ್ ಸಿಂಗ್ ನಾರಾಯಣ್ ಸಿಂಗ್ ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಿಂದ ಎಂಎ ಹಾಗೂ LLB ಪದವಿಯನ್ನ ಪಡೆಯುತ್ತಾರೆ. ಗುಲ್ಬರ್ಗ ಸಿಟಿ ಮುನ್ಸಿಪಲ್ ಕೌನ್ಸಿಲ್ಗೆ ಪಕ್ಷೇತರ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ರಾಜಕೀಯ ಇನ್ನಿಂಗ್ಸ್ ಆರಂಭಿಸಿದರು. 1960ರಲ್ಲಿ ಕಾಂಗ್ರೆಸ್ ಸೇರಿದ ಅವರು ಅನಂತರ ಶಾಸಕರಾಗಿ, ಸಚಿವರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಗಳಾಗಿ, ಪ್ರತಿಪಕ್ಷದ ನಾಯಕರಾಗಿ, ಸಂಸದರಾಗಿ ರಾಜಕೀಯ ರಂಗದಲ್ಲಿ ಒಂದೊಂದೇ ಮೆಟ್ಟಿಲೇರುತ್ತಾ ಮೂಲಕ ಉನ್ನತ ಹುದ್ದೆಯನ್ನ ಅಲಂಕರಿಸಿದರು. 2004ರಲ್ಲಿ ಅತಂತ್ರ ವಿಧಾನಸಭೆ ರಚನೆಯಾಗಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ದೇವೇಗೌಡರ ಕೃಪಾ ಕಟಾಕ್ಷದಿಂದ ಧರಮ್ ಸಿಂಗ್ ರಾಜ್ಯದ 17ನೇ ಮುಖ್ಯಮಂತ್ರಿಯಾಗಿದ್ದರು. 2004 ಮೇ 28 ಮುಖ್ಯಮಂತ್ರಿಯಾದ ಅವರು 2006 ಫೆಬ್ರವರಿ 3 ಅಧಿಕಾರದಲ್ಲಿದ್ದರು. ಎಚ್.ಡಿ. ಕುಮಾರಸ್ವಾಮಿ ಫೆಬ್ರವರಿ 3, 2006ರಿಂದ ಅಕ್ಟೋಬರ್ 8, 2007 ಮತ್ತು ಎರಡನೇ ಬಾರಿ ಮೇ 23, 2018ರಿಂದ ಜುಲೈ 23, 2019. ಎಚ್.ಡಿ. ಕುಮಾರಸ್ವಾಮಿ ಹುಟ್ಟಿದ್ದು ಹಾಸನ ಜಿಲ್ಲೆಯ ಹಳೆ ನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ಡಿಸೆಂಬರ್ 16, 1959. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ಚೆನ್ನಮ್ಮರ ಪುತ್ರರಾಗಿರುವ ಕುಮಾರಸ್ವಾಮಿ ಕೇವಲ ರಾಜಕೀಯ ಜೀವನದಲ್ಲಿ ಮಾತ್ರವಲ್ಲದೆ ಸಿನಿಮಾ ರಂಗದಲ್ಲಿಯೂ ಗುರುತಿಸಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ಕುಮಾರಸ್ವಾಮಿ ಜನಿಸಿದ್ದು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನ ಬೆಂಗಳೂರಿನ MES ವಿದ್ಯಾಸಂಸ್ಥೆಯಲ್ಲಿ ಮುಗಿಸಿ ಬೆಂಗಳೂರಿನ ಜಯನಗರದಲ್ಲಿರುವ ವಿಜಯ ಕಾಲೇಜಿನಲ್ಲಿ PUCಯನ್ನ ಮುಗಿಸಿ BScಯನ್ನ ನ್ಯಾಷನಲ್ ಕಾಲೇಜಿನಲ್ಲಿ ಪಡೆದುಕೊಳ್ಳುತ್ತಾರೆ. ಅವರು ಮಾರ್ಚ್ 13, 1986ರಲ್ಲಿ ಅನಿತಾ ಕುಮಾರಸ್ವಾಮಿ ಅವರನ್ನ ವಿವಾಹ ಆಗುತ್ತಾರೆ. B.S. ಯಡಿಯೂರಪ್ಪ ನವೆಂಬರ್ 12, 2007ರಿಂದ ನವೆಂಬರ್ 19, 2007ರವರೆಗೆ ಇವರು ತಾತ್ಕಾಲಿಕ ಮುಖ್ಯಮಂತ್ರಿಯಾಗಿದ್ದರು. ಮುಂದೆ ಮೇ 30, 2008ರಿಂದ ಆಗಸ್ಟ್ 4, 2011ರವರೆಗೆ, ಮುಂದೆ ಜುಲೈ 26, 2019ರಿಂದ ಜುಲೈ 28, 2021ರವರೆಗೆ ಮುಖ್ಯಮಂತ್ರಿಯಾಗಿದ್ದರು. B.S. ಯಡಿಯೂರಪ್ಪ 1943 ಫೆಬ್ರವರಿ 27 ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಬೂಕನಕೆರೆಯಲ್ಲಿ ಜನಿಸುತ್ತಾರೆ. ತುಮಕೂರು ಜಿಲ್ಲೆಯ ಯಡಿಯೂರು ಊರಿನಲ್ಲಿರುವ ಸಿದ್ದಲಿಂಗೇಶ್ವರ ಹೆಸರನ್ನ ಇವರಿಗೆ ಇಡಲಾಗಿತ್ತು. ಯಡಿಯೂರಪ್ಪ ಅವರ ತಂದೆ ಹೆಸರು ಸಿದ್ದಲಿಂಗಪ್ಪ ಮತ್ತು ತಾಯಿ ಪುಟ್ಟತಾಯಮ್ಮ. ಯಡಿಯೂರಪ್ಪ ಅವರಿಗೆ 4 ವರ್ಷ ಇರುವಾಗಲೇ ಅವರ ತಾಯಿ ವಿಧವೆಶರಾಗಿದ್ದರು. ಇವರು ಮಂಡ್ಯದ PS ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನ ಮುಗಿಸುತ್ತಾರೆ. B.S. ಯಡಿಯೂರಪ್ಪನವರು 1965ರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪ್ರಥಮ ದರ್ಜೆಯ ಗುಮಾಸ್ತರಾಗಿ ವೃತ್ತಿ ಜೀವನವನ್ನ ಆರಂಭಿಸುತ್ತಾರೆ. ನಂತರ ಕೆಲಸಕ್ಕೆ ರಾಜೀನಾಮೆ ನೀಡಿ ಶಿಕಾರಪುರಕ್ಕೆ ತೆರಳಿ ವೀರಭದ್ರಿ ಶಾಸ್ತ್ರಿಯವರ ಶಂಕರ್ ಅಕ್ಕಿ ಗಿರಣಿಯಲ್ಲಿ ಗುಮಾಸ್ತನಾಗಿ ಸೇರುತ್ತಾರೆ.
1967ರಲ್ಲಿ ಮೈತ್ರಾ ದೇವಿಯನ್ನ ಅವರು ಮದುವೆಯಾಗುತ್ತಾರೆ. ಅನಂತರ ಶಿವಮೊಗ್ಗದಲ್ಲಿ ಹಾರ್ಡ್ವೇರ್ ಮಳಿಗೆಗಳನ್ನ ತೆರೆದು ವಿಜೇಂದ್ರ, ರಾಘವೇಂದ್ರ, ಅರುಣಾದೇವಿ, ಪದ್ಮಾವತಿ, ಉಮಾದೇವಿ ಯಡಿಯೂರಪ್ಪನವರ ಮಕ್ಕಳಾಗಿದ್ದಾರೆ. 2004ರಲ್ಲಿ ಇವರ ಪತ್ನಿ ನಿಧನರಾಗುತ್ತಾರೆ. ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಾಗೂ ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿದ್ದಾರೆ. ಇವರು ಕರ್ನಾಟಕ ವಿಧಾನಸಭೆಯಲ್ಲಿ ಶಿಕಾರಿಪುರ ವಿಧಾನ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದರು. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದಂತಹ ಕೀರ್ತಿ ಯಡಿಯೂರಪ್ಪನವರಿಗೆ ಸೇರುತ್ತದೆ. ಡಿ.ವಿ. ಸದಾನಂದಗೌಡ ಆಗಸ್ಟ್ 4, 2011ರಿಂದ ಜುಲೈ 12, 2012. ದೇವರಗುಂಡ ವೆಂಕಟಪ್ಪ ಸದಾನಂದಗೌಡ ಹುಟ್ಟಿದ್ದು ಮಾರ್ಚ್ 18, 1953ರಲ್ಲಿ. ಸದಾನಂದಗೌಡರು ಕೊಡಗು ದೇವರಗುಂಡ ಗೌಡ ಪರಿವಾರದ ಮಂಡೆಕೋಲು ಗ್ರಾಮ, ಸುಳ್ಳೆ ತಾಲೂಕಿನ ವೆಂಕಟಪ್ಪ ಗೌಡ ಮತ್ತು ಕಮಲಾ ದಂಪತಿಗಳ ಪುತ್ರನಾಗಿ ಜನಿಸುತ್ತಾರೆ. ಅವರ ಆರಂಭಿಕ ವಿದ್ಯಾಭ್ಯಾಸ ಪುತ್ತೂರು ತಾಲೂಕಿನ ಸುಳ್ಳೆದಲ್ಲಿ ನಡೆಯುತ್ತದೆ. ಫಿಲೋಮೆಲಾ ಕಾಲೇಜಿನಲ್ಲಿ ವಿಜ್ಞಾನದಲ್ಲಿ ಪದವಿಯನ್ನ ಪಡೆದ ನಂತರ ವೈಕುಂಠ ಬಾಳಿಗ ಲಾ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನ ಅವರು ಪಡೆಯುತ್ತಾರೆ. ಮುಂದೆ ಅವರು ಲಾ ಕಾಲೇಜಿನ ವಿದ್ಯಾರ್ಥಿ ಸಂಘದ ಮುಖ್ಯ ಕಾರ್ಯದರ್ಶಿಗಳಾಗಿ ಚುನಾಯಿತರಾಗಿದ್ದರು. ಜಗದೀಶ್ ಶೆಟ್ಟರ್ ಜುಲೈ 12, 2012ರಿಂದ ಮೇ 13, 2013. ಜಗದೀಶ್ ಶಿವಪ್ಪ ಶೆಟ್ಟರ್ ಇವರ ತಂದೆ ಶಿವಪ್ಪ, ತಾಯಿ ಬಸವಣ್ಣಮ್ಮ. ಜಗದೀಶ್ ಶೆಟ್ಟರ್ ಹುಟ್ಟಿದ್ದು ಡಿಸೆಂಬರ್ 17, 1955 ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕೆರೂರಿನಲ್ಲಿ. ಜಗದೀಶ್ ಶೆಟ್ಟರ್ ಅವರ ರಾಜಕೀಯ ಪ್ರಯಾಣವು 1980ರ ದಶಕದಲ್ಲಿ ಆರಂಭವಾಗುತ್ತದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿದ್ಯಾರ್ಥಿ ಘಟಕವಾದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಸಕ್ರಿಯವಾಗಿ ಇವರು ಭಾಗವಹಿಸಿದ್ದರು. ಅವರ ಬದ್ಧತೆ ಮತ್ತು ಸಂಘಟನಾ ಕೌಶಲ್ಯವನ್ನ ಪಕ್ಷದ ಹಿರಿಯ ನಾಯಕರು ತ್ವರಿತಗತಿಯಲ್ಲಿ ಗುರುತಿಸುವಂತೆ ಮಾಡುತ್ತಾರೆ. ಇವರು ಹಿಂದೆ ಕರ್ನಾಟಕ ಸರ್ಕಾರದಲ್ಲಿ ವಿತ್ತ, ಗಣಿ, ಕನ್ನಡ ಮತ್ತು ಸಂಸ್ಕೃತಿ, ಪ್ರವಾಸೋದ್ಯಮ ಇಲಾಖೆಯ ಹಲವಾರು ಖಾತೆಗಳನ್ನ ನಿರ್ವಹಿಸಿದ್ದಾರೆ. ಸಿದ್ದರಾಮಯ್ಯ ಇವರ ಅವಧಿ ಮೇ 13, 2013ರಿಂದ ಮೇ 17, 2018. ಇವರ ಎರಡನೇ ಅವಧಿ ಆರಂಭವಾಗಿದ್ದು ಮೇ 20, 2023ರಿಂದ. ಸಿದ್ದರಾಮಯ್ಯನವರು ಮೈಸೂರು ಬಳಿ ಇರುವ ಸಿದ್ದರಾಮಯ್ಯನ ಹುಂಡಿಯಲ್ಲಿ ಆಗಸ್ಟ್ 12, 1947ರಂದು ಸಿದ್ದರಾಮಯ್ಯ ಗೌಡ ಮತ್ತು ತಾಯಿ ಬೋರಮ್ಮನಿಗೆ ಜನಿಸುತ್ತಾರೆ. ಸಿದ್ದರಾಮಯ್ಯ ಓದಿನಲ್ಲಿ ಮುಂದಿದ್ದರು. ಪ್ರಾಥಮಿಕ ಶಿಕ್ಷಣ ಮುಗಿಸಿ ಹೈಸ್ಕೂಲಿಗೆ ಅವರು ಮೈಸೂರಿಗೆ ಬರುತ್ತಾರೆ. 1964ರಲ್ಲಿ SSLCಯನ್ನ ಪ್ರಥಮ ದರ್ಜೆಯಲ್ಲಿ ಪಾಸು ಮಾಡಿದ ಅವರು PUC ಮತ್ತು BSc ಪದವಿಯನ್ನ ಯುವರಾಜ ಕಾಲೇಜಿನಲ್ಲಿ ಮುಗಿಸಿ ಕಾನೂನು ಪದವಿಯನ್ನ ಕೂಡ ವಿದ್ಯಾವರ್ಧಕ ಕಾಲೇಜಿನಲ್ಲಿ ಪಡೆಯುತ್ತಾರೆ. ಅಲ್ಲದೆ ಅದೇ ಕಾಲೇಜಿನಲ್ಲಿ ಕೆಲಕಾಲ ಪಾಠವನ್ನು ಕೂಡ ಮಾಡುತ್ತಾರೆ. ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಸಿದ್ದರಾಮಯ್ಯ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷದ ಸಂಘಟನೆ ಕಾರ್ಯವನ್ನ ಮಾಡಿದ್ದರು. 1994ರಲ್ಲಿ ಪಕ್ಷ ಆಡಳಿತಕ್ಕೆ ಬಂದಾಗ ದೇವೇಗೌಡ ಸಂಪುಟದಲ್ಲಿ ಇವರು ಹಣಕಾಸು ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ದರು. JDSನಲ್ಲಿರುವ ಹಲವು ತೊಡಕುಗಳಿಂದ ಹೊರಬಂದ ಸಿದ್ದರಾಮಯ್ಯ ಅವರು 2005ರಲ್ಲಿ ಅಹಿಂದ ಸಂಘಟನೆಯತ್ತ ಮುಖ ಮಾಡುತ್ತಾರೆ. ಜೊತೆಗೆ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅವರು ಕಾಂಗ್ರೆಸ್ ಅನ್ನ ಸೇರಿದ್ದರು. ಬಸವರಾಜ ಬೊಮ್ಮಾಯಿ ಜುಲೈ 28, 2021ರಿಂದ ಮೇ 13, 2023. ಬಸವರಾಜ ಸೋಮಪ್ಪ ಬೊಮ್ಮಾಯಿ ಕರ್ನಾಟಕದ ಮಾಜಿ CM ಸೋಮಪ್ಪ ರಾಯಪ್ಪ ಬೊಮ್ಮಾಯಿ ಅಂದ್ರೆ SR ಬೊಮ್ಮಾಯಿ ಮತ್ತು ಗಂಗಮ್ಮ ಬೊಮ್ಮಾಯಿ ಅವರ ಪುತ್ರ. ಇವರು ಜನವರಿ 28, 1960ರಂದು ಹುಬ್ಬಳ್ಳಿಯಲ್ಲಿ ಜನಿಸುತ್ತಾರೆ. ಬಸವರಾಜ ಬೊಮ್ಮಾಯಿ ಅವರು ಭೂಮರೆಡ್ಡಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪದವಿಯನ್ನ ಪಡೆಯುತ್ತಾರೆ. ಮೂಲತಃ ವೃತ್ತಿಯಲ್ಲಿ ಕೃಷಿಕ ಮತ್ತು ಕೈಗಾರಿಕಾ ಉದ್ಯಮಿ. 1992ರಲ್ಲಿ ಜನತಾ ದಳದಿಂದ ತಮ್ಮ ರಾಜಕೀಯ ಜೀವನ ಶುರು ಮಾಡಿದ ಬಸವರಾಜ ಬೊಮ್ಮಾಯಿ ಮುಂದೆ JDUಗೆ ಹೋಗಿ ನಂತರ ಬಿಜೆಪಿಗೆ ಹೋಗುತ್ತಾರೆ. ಮಾಜಿ CM SR ಬೊಮ್ಮಾಯಿ ಪುತ್ರರಾಗಿರುವ ಇವರು ಸಾದರ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ರಾಜಕಾರಣ ಕುಟುಂಬದಲ್ಲೇ ಬಂದ ಕಾರಣ ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪನವರ ಆಪ್ತ ವಲಯದಲ್ಲಿ ಕಾಣಿಸಿಕೊಂಡಿದ್ದರು. ಹೀಗಾಗಿ ಅವರನ್ನ ಯಡಿಯೂರಪ್ಪನ ನಂತರ ಮುಖ್ಯಮಂತ್ರಿಯನ್ನಾಗಿ ಕೂಡ ಮಾಡಲಾಗಿತ್ತು.